6 ಚಿತ್ರಮಂದಿರಗಳ ಪೈಕಿ ಪ್ರಸ್ತುತ ಇರೋದು ಕೇವಲ ಒಂದೇ ಒಂದು ಚಿತ್ರಮಂದಿರ, ಅದೇ ಅರುಣ ಟಾಕೀಸ್. ಮೊನ್ನೆ 11 ಗಂಟೆಯ ಪ್ರದರ್ಶನಕ್ಕೆ ಬೆಳಗ್ಗೆ 9 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ರು. ಬಾಲ್ಕನಿ ಟಿಕೆಟ್ ನಿಮಗೆ ಎಲ್ಲಾ ಪ್ರದರ್ಶನಗಳಲ್ಲೂ ಕೂಡ ಫುಲ್ ಆಗುತ್ತೆ. ಇನ್ನು ದ್ವಿತೀಯ ದರ್ಜೆಯ ಟಿಕೆಟ್ ಆಲ್ಮೋಸ್ಟ್. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕಾಂತಾರ ಸಿನಿಮಾದ ಅಬ್ಬರ ಇನ್ನೂ ಕೂಡ ಪುತ್ತೂರಿನಲ್ಲಿ ನಿಂತಿಲ್ಲ. ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಅತಿ ದೊಡ್ಡ ಪಟ್ಟಣ. ಈ 2ನೇ ಅತಿ ದೊಡ್ಡ ಪಟ್ಟಣದಲ್ಲಿ ಇರುವಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅರುಣ ಟಾಕೀಸ್. ಒಂದು ಕಾಲದಲ್ಲಿ ಪುತ್ತೂರಿನಲ್ಲಿ 6 ಚಿತ್ರಮಂದಿರಗಳಿತ್ತು. ಅದರಲ್ಲಿ 4 ದೊಡ್ಡ ಚಿತ್ರಮಂದಿರ ಮತ್ತೆರಡು ಮಿನಿ ಚಿತ್ರಮಂದಿರ, ಹೀಗೆ 6 ಚಿತ್ರಮಂದಿರಗಳ ಪೈಕಿ ಪ್ರಸ್ತುತ ಇರೋದು ಕೇವಲ ಒಂದೇ ಒಂದು ಚಿತ್ರಮಂದಿರ, ಅದೇ ಅರುಣ ಟಾಕೀಸ್. ಈ ಚಿತ್ರಮಂದಿರದಲ್ಲಿ ಇದೀಗ ಕಾಂತಾರ ಸಿನಿಮಾ 5ನೇ ವಾರಕ್ಕೆ ಕಾಲಿಟ್ಟಿದೆ. ದಿನ 4 ಆಟಗಳಲ್ಲಿ ಅಬ್ಬರಿಸಿ ಬೊಬ್ಬೆರಿತಾ ಇದೆ. 5ನೇ ವಾರ ಆದ್ರೂ ಕೂಡ ಕಾಂತಾರ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಪುತ್ತೂರಿನಲ್ಲಿ ಕಾಣ್ತಾ ಇದೆ. ಇದು ಕೇವಲ ಪುತ್ತೂರಿನಲ್ಲಿ ಮಾತ್ರವಲ್ಲ, ಒಂದಿಷ್ಟು ಸೆಂಟರ್ಗಳಲ್ಲಿ ಈ ಸಿನಿಮಾ 5ನೇ ವಾರಕ್ಕೆ ಕಾಲಿಟ್ರು ಹೌಸ್ಫುಲ್ ಪ್ರದರ್ಶನದೊಂದಿಗೆ ಅಬ್ಬರಿಸ್ತಾ ಇದೆ. ಪುತ್ತೂರಿನಲ್ಲಿ ದಿನ 4 ಆಟ, ಬೆಳಗ್ಗೆ 11 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಂಜೆ 6 ಗಂಟೆ, ಹಾಗೆ ರಾತ್ರಿ 9 ಗಂಟೆ. ಈ 4ಕ್ಕೆ 4 ಪ್ರದರ್ಶನಗಳಲ್ಲೂ ಕೂಡ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಫ್ಯಾಮಿಲಿ ಆಡಿಯನ್ಸ್ನೊಂದಿಗೆ ಹೌಸ್ಫುಲ್ ಆಗ್ತಾ ಇದೆ. ಮೊನ್ನೆ 11 ಗಂಟೆಯ ಪ್ರದರ್ಶನಕ್ಕೆ ಬೆಳಗ್ಗೆ 9 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ರು. ಇದೇನು ಮೊದಲ ವಾರ ಅಲ್ಲ, ಅಥವಾ ರಿಲೀಸ್ ಆದ ಮೊದಲನೇ ದಿನ ಕೂಡ ಅಲ್ಲ. ಹಾಗೆ ಇಲ್ಲಿರುವ ಪ್ರೇಕ್ಷಕರು ಮೊದಲ ಬಾರಿಗೆ ಕಾಂತಾರ ಸಿನಿಮಾವನ್ನ ವೀಕ್ಷಿಸೋದಕ್ಕೆ ಬಂದಿದ್ದು ಕೂಡ ಅಲ್ಲ. ಆದ್ರೂ ಕೂಡ ಬೆಳಗ್ಗೆ 11 ಗಂಟೆಯ ಪ್ರದರ್ಶನಕ್ಕೆ ಬೆಳಗ್ಗೆ 9 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತಿದ್ದಾರಂತಾದ್ರೆ ಕಾಂತಾರ ಸಿನಿಮಾವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಬಯಕೆ ಅವರಲ್ಲಿ ಯಾವ ಮಟ್ಟಕ್ಕೆ ಅಡಗಿದೆ ಅನ್ನೋದನ್ನ ಮತ್ತೆ ಮತ್ತೆ ನಾವು ಪರಾಮರ್ಶೆ ಮಾಡಲೇಬೇಕು. ಬಾಲ್ಕನಿ ಟಿಕೆಟ್ ನಿಮಗೆ ಎಲ್ಲಾ ಪ್ರದರ್ಶನಗಳಲ್ಲೂ ಕೂಡ ಫುಲ್ ಆಗುತ್ತೆ. ಇನ್ನು ದ್ವಿತೀಯ ದರ್ಜೆಯ ಟಿಕೆಟ್ ಆಲ್ಮೋಸ್ಟ್ 70% ಕೂಡ ಫುಲ್ ಆಗುತ್ತೆ. ಮುಂಭಾಗದ 1-2 ರೋಗಳಷ್ಟೇ ನಿಮಗೆ ಖಾಲಿ ಸಿಗೋದಕ್ಕೆ ಸಾಧ್ಯ. ಅದು ಕೇವಲ ಬೆಳಗಿನ ದೇಕಾವೆ ಮಾತ್ರ. ಮತ್ತೆ ಉಳಿದ 3 ದೇಕಾವೆಗಳು ಎಲ್ಲಾನು ಕೂಡ ಸೋಲ್ಡ್ ಔಟ್ ಆಗ್ತಾ ಇದೆ. 5ನೇ ವಾರ ಆದ್ರೂ ಕೂಡ ಕಾಂತಾರ ಸಿನಿಮಾಗೆ ಇರುವಂತ ಕ್ರೇಜ್ ಇನ್ನೂ ಕೂಡ ಕಡಿಮೆಯಾಗಿಲ್ಲ ಅಂತಾದ್ರೆ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಕೂಡ ತಲುಪಿದಂತೆ. ಅದೇನೇ ಇರಲಿ, ನಮ್ಮ ಹೆಮ್ಮೆಯ ಕನ್ನಡದ ಕಾಂತಾರ ಸಿನಿಮಾ ಇದೀಗ ಕೇವಲ ಪುತ್ತೂರಿನಲ್ಲಿ ಮಾತ್ರವಲ್ಲ, ಇದು ಒಂದು ನಿದರ್ಶನ ಅಷ್ಟೇ. ಇಂಥದ್ದೇ ನಿದರ್ಶನಗಳು ಪ್ರತಿಯೊಂದು ಚಿತ್ರಮಂದಿರದಲ್ಲೂ ಕೂಡ ಸಿಗುತ್ತೆ. ಇದೀಗ ನಮ್ಮ ಕನ್ನಡದ ಕಾಂತಾರ ದೇಶ ವಿದೇಶಗಳಲ್ಲೂ ಕೂಡ ಇದೇ ಮಟ್ಟದಲ್ಲಿ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ನಮ್ಮ ಪ್ರತಿ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೆರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. 6 ಚಿತ್ರಮಂದಿರಗಳ ಪೈಕಿ ಪ್ರಸ್ತುತ ಇರೋದು ಕೇವಲ ಒಂದೇ ಒಂದು ಚಿತ್ರಮಂದಿರ, ಅದೇ ಅರುಣ ಟಾಕೀಸ್. ಮೊನ್ನೆ 11 ಗಂಟೆಯ ಪ್ರದರ್ಶನಕ್ಕೆ ಬೆಳಗ್ಗೆ 9 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ರು. ಬಾಲ್ಕನಿ ಟಿಕೆಟ್ ನಿಮಗೆ ಎಲ್ಲಾ ಪ್ರದರ್ಶನಗಳಲ್ಲೂ ಕೂಡ ಫುಲ್ ಆಗುತ್ತೆ. ಇನ್ನು ದ್ವಿತೀಯ ದರ್ಜೆಯ ಟಿಕೆಟ್ ಆಲ್ಮೋಸ್ಟ್. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.